ಲಾಕ್ಡೌನ್ ಸಂದರ್ಭದಲ್ಲಿ ಜನರ ಆರೋಗ್ಯದ ದೃಷ್ಟಿಯನ್ನ ಇಟ್ಟುಕೊಂಡು ಆನ್ಸ್ ಸಂಸ್ಥೆಯವರು ಆನ್ಲೈನ್ ಕ್ಲಾಸಸ್ ಮಾಡುವ ನಿರ್ಧಾರವನ್ನು ಕೈಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಕಡೆಯಿಂದಲೂ ಪ್ರೋತ್ಸಾಹ ಬೆಂಬಲ ದೊರಕಿದೆ ಅಂತ ಶೈಲೇಂದ್ರ ರಾವ್ ಹೇಳಿದರು. ಕಾರ್ಕಳ ರೋಟರಿ ಆನ್ಸ್ ಕ್ಲಬ್ ಇದರ ಅಧ್ಯಕ್ಷ ಶೈಲೇಂದ್ರ ರಾವ್ ಮಾತನಾಡಿ, ಲಾಕ್ಡೌನ್ ಸಂದರ್ಭ ಆನ್ಸ್ ಸಂಸ್ಥೆಯ ಮೂಲಕ ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದೇವೆ. ಈ ಬಗ್ಗೆ ನಿರೀಕ್ಷೆಗೆ ಮೀರಿ ಹೆಚ್ಚಿನ ಜನರು ಮಾಹಿತಿಯನ್ನು ಪಡೆದಿದ್ದಾರೆ. 2230 ಮಹಿಳೆಯರು ಇದರ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ನಿಜವಾಗ್ಲೂ ಇಂತಹ ಕಾರ್ಯಕ್ರಮ ಸಮಾಜದಲ್ಲಿ ಮೂಡಿಬರಲಿ ಅಂತ ಹೇಳಿದರು. ವಾಟ್ಸ್ಆಪ್ ಹಾಗೂ ಆನ್ಲೈನ್ ಸಾಮಾಜಿಕ ಫೇಸ್ಬುಕ್ಗಳ ಮೂಲಕ ಜನರನ್ನು ತಲುಪುವ ಒಂದು ಸಣ್ಣ ವ್ಯವಸ್ಥೆಯನ್ನು ಮಾಡಿದೆ. 2 ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು. ಈಗ ಮಹಿಳೆಯರಿಗಾಗಿ 10 ದಿವಸ ಫ್ಯಾಷನ್ ಲೋಕ ನೋಂದಣಿಗೊಂಡ 2200 ಮಹಿಳೆಯರಿಗೆ ಉಚಿತವಾದ ಟೈಲರಿಂಗ್ ಕ್ಲಾಸ್ಗಳನ್ನು ಮಾಡಿದೆ. ಇದಕ್ಕೆ ತರಬೇತುದಾರರಾಗಿ ಬ್ಯಾಂಗ್ಳೂರಿನ ಲತಾ ಆಗಿರ್ಬೋದು, ಕಾರ್ಕಳದ ಶೈಲಜಾ ಭಟ್ ಅವರಿರ್ಬೋದು, ಇವರೆಲ್ಲರ ಸಹಕಾರದಿಂದ ಮಹಿಳೆಯರಿಗೆ ಸಾರಿ ಗೊಂಡೆ ತರಬೇತಿ, ಸಾರಿ ಫಾಲ್, ಬ್ಲೌಸ್ ಸ್ಟಿಚಿಂಗ್ಸ್, ಆರಿ ವರ್ಕ್ಸ್, ಎಂಬ್ರಾಯ್ಡ್ರಿ ಹೀಗೆ 10 ಹಲವು ವಿಷಯಗಳಲ್ಲಿ ಉಚಿತವಾದ ಶಿಕ್ಷಣವನ್ನು ನೀಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಹಾಗೂ ಇತರ ರಾಜ್ಯಗಳಿಂದ, ಇತರ ಜಿಲ್ಲೆಗಳಿಂದ, ಇತರ ಹಳ್ಳಿಗಳಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಇಂಥ ಹಲವು ಕಾರ್ಯಕ್ರಮಗಳನ್ನು ಇನ್ನೂ ಮುಂದೆ ಮಾಡಲಿದ್ದೇವೆ. 10 ಹಲವು ಯೋಜನೆಗಳನ್ನು. ಈ ಸಂದರ್ಭದಲ್ಲಿ ಜೊತೆ ಕಾರ್ಯದರ್ಶಿ ಸುಮಾ ನಾಯಕ್ ಮಾತನಾಡಿ, ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂತ ಹೇಳಿದರು. ಈ ಕೋವಿಡ್ನ ಸಂದಿಗ್ಧ ಸಮಯದಲ್ಲಿ ನಮ್ಮ ಸಮಾಜದ ಮಹಿಳೆಯರಿಗೆ ಸಶಕ್ತರನ್ನಾಗಿಸಿ ಅವರ ಪ್ರತಿಭೆ ಹಾಗೂ ಆಸಕ್ತಿಗಳಿಗೆ ಪ್ರೋತ್ಸಾಹವನ್ನು ನೀಡುವ ಸದುದ್ದೇಶವು ನಮ್ಮ ಕಾರ್ಕಳ ರೋಟರಿ ಆನ್ಸ್ ಕ್ಲಬ್ಬಿನ ಅಧ್ಯಕ್ಷೆಯಾದ ರಮಿತಾ ಶೈಲೇಂದ್ರ ಅವರದ್ದು. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಕಳ ರೋಟರಿ ಆನ್ಸ್ ಕ್ಲಬ್ ಮಹಿಳೆಯರಿಗೆ 10 ದಿನದ ಮಹಿಳಾ ಫ್ಯಾಷನ್ ಲೋಕ ಎನ್ನುವಂತಹ ಆನ್ಲೈನ್ ಟೈಲರಿಂಗ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಪರಿಣತಿಯುಳ್ಳ ಮಹಿಳಾ ತರಬೇತಿದಾರರನ್ನು ಸಂಪರ್ಕಿಸಿದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ನಮ್ಮಿಂದ ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ಉಚಿತವಾಗಿ ಮಹಿಳೆಯರಿಗೆ ತರಬೇತಿಯನ್ನು ನೀಡಿರುತ್ತಾರೆ. ಅವರಿಗೆಲ್ಲರಿಗೂ ನಮ್ಮ ರೋಟರಿ ಆನ್ಸ್ ಕ್ಲಬ್ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಗಳು ಬಹು ಯಶಸ್ವಿಯಾಗುವಲ್ಲಿ ನಮ್ಮ ಕ್ಲಬ್ನ ಸದಸ್ಯರೆಲ್ಲರಿಗೂ ಅವರ ಪ್ರೋತ್ಸಾಹವು ಬಹುಮುಖ್ಯವಾಗಿತ್ತು. ಈ ಸಂದರ್ಭದಲ್ಲಿ ಆನ್ಸ್ ಸಂಸ್ಥೆಯ ಸ್ವಾತಿ ಪ್ರಕಾಶ್ ಉಪಸ್ಥಿತರಿದ್ದರು.